ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಸೆಸ್ಸನ್ನು ಕಡಿಮೆ ಮಾಡಿದರೆ ಮಾತ್ರ ಜನರಿಗೆ ಪ್ರಯೋಜನ ಆಗ್ತದೆ ಅಂತದ್ದು ಭ್ರಮೆ. ಭಾರತ ಸರ್ಕಾರದಲ್ಲಿ ಅರ್ಥ ಖಾತೆಯಲ್ಲಿ ಮಂತ್ರಿಯಾಗಿದೆ ನಾನು. ಆ ಸೆಸ್ ಉಂಟಲ್ಲ, ಎಕ್ಸೈಸ್ ಡ್ಯೂಟಿ ಕಡಿಮೆ ಆಗಬೇಕಂತ ನಾನು ಭಾಳ ಪ್ರಯತ್ನ ಮಾಡಿದ್ದೆ. ಆದರೆ ಯಾರೂ ಒಪ್ಪಲಿಲ್ಲ. ಆದರೆ ಮತ್ತೆ ನನಗೆ ಅನುಭವ ಆಯಿತು, ನಾನು ಕೂಡ ಮಾಡಿದ್ದು ತಪ್ಪು ಅಂತ. ನಾವು ಹಾಗೆ ಹೇಳಬಾರ್ದಿತ್ತು. ಸರ್ಕಾರ ನಡಿಬೇಕಲ್ಲ. ನಾನು ಆಗಲೇ ಹೇಳಿದೆ, ಅವರು ಹೇಳೋದು ಸರಿಯಲ್ಲ, ತಪ್ಪು ಮಾಡ್ತಿದ್ದಾರೆ. ಒಂದು ದಿವಸ ಸರ್ಕಾರ ನಡೆಸಲಿಕ್ಕೆ ಆಗಲಿಲ್ಲ. ಹೀಗೆ ಮಾಡಿಕೊಂಡು ಹೋದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಯಾರು ಅಕ್ರಮ ದಾಸ್ತಾನು ಮಾಡ್ತಾರೆ ಜೈಲಿಗೆ ಹಾಕಬೇಕು. ಅದನ್ನು ಮಾಡಿದರೆ ಒಂದೇ ದಿವಸ ನಿಲ್ತದೆ ಇದೆಲ್ಲ. ಆ ಧೈರ್ಯ ಯಾರಿಗಿದೆ ಎಂಬ ಪ್ರಶ್ನೆ. ಏನಾದರೂ ಮಾಡುವುದಿದ್ದರೆ ಪ್ರಧಾನಮಂತ್ರಿ ಮೋದಿ ಮಾಡಬೇಕು. ಮಾಡ್ತಾರೆಂಬ ಪ್ರಶ್ನೆ. ಬಂದಿಗೆ ಕರೆ ಕೊಡುವುದು ದೇಶದ ಘಟನೆಯ ವಿರುದ್ಧ. ಈಗಾಗಲೇ ದೇಶದ ಜನರಿಗೆ ಸ್ಪಷ್ಟಪಡಿಸಿದ್ದಾರೆ, ಬಂದಿಗೆ ಕರೆ ಕೊಟ್ಟರೆ ಯಾವ ಪಾರ್ಟಿ ಕೊಡ್ತದೆ, ಯಾರು ಕೊಡ್ತಾರೆ, ಅದರ ನಷ್ಟವನ್ನು ಅವರೇ ಭರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದ್ದರಿಂದ ಬಂದಿಗೆ ಕರೆಗಟ್ಟವರು ಬಹಳ ಜಾಗ್ರತೆಯಿಂದ ಇರಬೇಕು. ನಾಳೆ ಕೇಸ್ ಹಾಕಿದರೆ ಅದರಿಂದ ಪಾರಾಗಲಿಕ್ಕೆ ಇವರಿಗೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಕರೆ ಕೊಡುವುದು ಬಹಳ ಸುಲಭ, ಎಲ್ಲರೂ ಕರೆ ಕೊಡ್ತಾರೆ. ಆದರೆ ಕರೆ ಕೊಟ್ಟ ನಂತರ ಇಡೀ ದೇಶದಲ್ಲಿ ಆಗುವಂಥ ನಷ್ಟಕ್ಕೆ 1 ಕೋಟಿ 2 ಅಲ್ಲ, ಸಾವಿರಾರು ಕೋಟಿ ನಷ್ಟಕ್ಕೆ ಆ ಪಾರ್ಟಿ ಮತ್ತು ಆ ವ್ಯಕ್ತಿಯ ಮೇಲೆ ಬೀಳ್ತದೆ. ಕಾಂಗ್ರೆಸ್ ಪಾರ್ಟಿ ಆಗಲಿ, BJP ಆಗಲಿ, ಯಾರಾಗಲಿ, ಪೂಜಾರಿ ಆಗಲಿ, ಕೊಡೋದು ಸುಲಭ, ಪೂಜಾರಿ ತಯಾರಿರಬೇಕು. ಅದಕ್ಕೆ ನಾನು ಹೇಳುವಂಥದ್ದು, ಕಾಂಗ್ರೆಸ್ ಕೊಟ್ಟಿದ್ರೆ ಕಾಂಗ್ರೆಸ್ ಅನುಭವಿಸಬೇಕಾಗ್ತದೆ.